ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿಯಲ್ಲಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಮಶಾನ ನಿರ್ಮಿಸಿದ್ದು ನೂತನ ಸ್ಮಶಾನವನ್ನು ಸಚಿವ ರಮನಾಥ ರೈ ಅವರು ಉದ್ಘಾಟನೆ ಮಾಡಿದರು. ಕದ್ರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಹಿಂದೂ ರುದ್ರಭೂಮಿಯನ್ನ ಸಚಿವ ರಮನಾಥ ರೈ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ನಂತರ ನಾಮಫಲಕ ಅನಾವರಣಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಕದ್ರಿಯಲ್ಲಿ ಮಹಾನಗರ ಪಾಲಿಕೆಯ ಎಸ್ಎಫ್ಸಿ ಅನುದಾನದಲ್ಲಿ ಹಿಂದೂ ರುದ್ರಭೂಮಿ ಉದ್ಘಾಟನೆಗೊಂಡಿದೆ. ಈ ಪ್ರದೇಶದ ಜನತೆಗೆ ಇದರಿಂದ ಅನುಕೂಲಕರವಾಗಲಿದೆ ಎಂದು ಹೇಳಿದರು. ಸನಾತನ ಹಿಂದೂ ಧರ್ಮದ ವೈದಿಕ ವಿಧಾನಗಳು ಯಾವ ರೀತಿ ಇದೆ ನಾವು ಆ ಪ್ರಕಾರವಾಗಿ